ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭಾರತೀಯ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಯಾರಿಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಮುಖದಲ್ಲಿ ಏಜ್ಗಿಂತ ಮುಂಚೆನೇ ಕೆಲವರಿಗೆ ರಿಂಕಲ್ಸ್ ಬರ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗಿಂತ ಏಜಲ್ಲಿ ದೊಡ್ಡವ್ರು ಇರೋರಿಗೆ ಯಾರಿಗೂ ರಿಂಕಲ್ಸ್ ಇರಲ್ಲ, ಇವ್ರಿಗೆ ಮಾತ್ರ ಸ್ಟಾರ್ಟ್ ಆಗಿರುತ್ತೆ. ಕೆಲವ್ರಿಗೆ ಆ ಥರ ಬರ್ತಾ ಇರುತ್ತೆ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ನೀವೇನು ಮಾಡಬೇಕಂದ್ರೆ ಪ್ರತಿದಿನ ಒಂದೊಂದು ಟೊಮೊಟೊ ಹಣ್ಣು ತಿನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಟೊಮೊಟೊ ಇರುತ್ತೆ ಮನೆಯಲ್ಲಿ, ದಯವಿಟ್ಟು ಒಂದೊಂದು ಟೊಮೊಟೊ ಡೈಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕಿನ್ ಟೋನ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ರಿಂಕಲ್ಸ್ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. 100% ರಿಸಲ್ಟ್ ಇದೆ ಇದರಲ್ಲಿ. ಹಾಗೆ ಕಿಡ್ನಿ ಸ್ಟೋನ್ ಇರೋ ಟೊಮೊಟೊ ತಿನ್ನಬಾರ್ದು ಅಂತಾರೆ, ಅವರು ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ಫ್ರೆಂಡ್ಸ್, ಸಮ್ಮರ್ ಸ್ಟಾರ್ಟ್ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ದಯವಿಟ್ಟು 2-3 ಲೀಟ್ರ್ ಪ್ರತಿಯೊಬ್ಬರು 2-3 ಲೀಟ್ರ್ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ಬಾಟ್ಲಲ್ಲಿ ತುಂಬಿಟ್ಕೊಳ್ಳಿ 3 ಲೀಟ್ರ್ ನೀರನ್ನ. ನೈಟ್ ಅಷ್ಟರೊಳಗೆ ಅದನ್ನು ಮುಗಿಸೋ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ಕೂಡ ನಿಮ್ಮ ತ್ವಚೆ ಸುಂದರವಾಗಿ ನೀಟಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನಿಮ್ಮ ಭಾರತೀಯ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.